ಇನ್ನು ಉಡುಪಿ ಎಂಜಿಎಂ ಕಾಲೇಜಿನಲ್ಲಿ ಇಂದು ಉಂಟಾಗಿರುವಂತಹ ಹಿಜಾಬ್ ವಿವಾದ ತೀವ್ರ ಸ್ವರೂಪ ಪಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಕಾಲೇಜಿನ ಆವರಣದಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಾಲೇಜಿನ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಾವಲು ಏರ್ಪಡಿಸಲಾಗಿದೆ. ಈ ನಡುವೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಸ್ಕಾರ್ಫ್ ಧರಿಸಿಕೊಂಡು ಬಂದ ವಿದ್ಯಾರ್ಥಿನಿಯರು ತಾವು ಈ ಕಾಲೇಜಿನಲ್ಲಿ ಸ್ಕಾರ್ಫ್ ಧರಿಸಲು ಅವಕಾಶ ಇದೆ ಎನ್ನುವ ಕಾರಣಕ್ಕೆ ಇಲ್ಲಿ ಸೇರಿದ್ದೇವೆ, ನಮಗೆ ಇಲ್ಲಿ ಅವಕಾಶ ಇಲ್ಲ ಎಂದಿದ್ರೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೇವೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ನಾಯ್ಕ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿ ಎಂಜಿಎಂ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿದೆ. ಇಲ್ಲಿ ಆರೋಗ್ಯಕರವಾದ ಕ್ಯಾಂಪಸ್ ಇದೆ. ಏನೋ ಒಂದು ವಿವಾದ ಆಗಿದೆ, ಇದು ಶೀಘ್ರದಲ್ಲೇ ಬಗೆಹರಿಯುತ್ತೆ. ಮ್ಯಾನೇಜ್ಮೆಂಟ್ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಸದ್ಯ ಕಾಲೇಜಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಸರ್ಕಾರದ ಆದೇಶವನ್ನ ಪಾಲನೆ ಮಾಡಲು ನಾವು ಬದ್ಧರಾಗಿದ್ದು ಸರ್ಕಾರ ನ್ಯಾಯಾಲಯದ ಸೂಚನೆಯನ್ನ ಪಾಲನೆ ಮಾಡಲಿದ್ದೇವೆ. ಸದ್ಯ ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದೇವೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ನಾಯ್ಕ್ ಹೇಳಿದ್ದಾರೆ. ನೆಕ್ಸ್ಟ್ ಡೇ ಎಲ್ಲರೂ ಸಹ ಆ್ಯಸ್ ಯೂಶುವಲ್ ನಾವು ಹೇಗೆ ಬರ್ತೇವೆ ಹಾಗೆ ಕ್ಲಾಸಿಗೆ ಬಂದೆ. ಲೇಡೀಸ್ ರೂಮಿಗೆ ಎಲ್ಲರೂ ಕೂಡ ಲೇಡೀಸ್ ರೂಮಿಗೆ ಹೋದೇವೆ ಸ್ಕಾರ್ಫ್ ಹಾಕಿ. ಸೊ ಅಲ್ಲಿ ಎಲ್ಲ ಸೀನಿಯರ್ಸ್ ಟೀಚರ್ಸ್ ಬಂದು ನೀವು ಕ್ಲಾಸಿಗೆ ಹೋಗಬಾರ್ದು, ಈಗ ನಿಮ್ಮ ಕ್ಲಾಸಿಗೆ ಹೋಗ್ಬೇಕಂದ್ರೆ ನೀವು ಸ್ಕಾರ್ಫ್ ತೆಗೆದು ಕ್ಲಾಸಲ್ಲಿ ಕುತ್ಕೊಳ್ಬೇಕಂತ ಹೇಳಿದರು. ಸೊ ನಾವೆಲ್ಲ ಇಲ್ಲಾಂದರೆ ನೀವು ಇಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದರು. ನಾವು 1:15 ಗಂಟೆ 10:15ವರೆಗೆ ಅಲ್ಲಿ ಲೇಡೀಸ್ ರೂಮಲ್ಲಿ ವೆಯ್ಟ್ ಮಾಡಿದ್ದೇವೆ. ಸೊ ಲೇಟರ್ ಅವರು ಹುಡುಗರು, ನಮ್ಮ ಡಿಗ್ರಿ ಕಾಲೇಜಿನ ಹುಡುಗರು ಸ್ಯಾಫ್ರನ್ ಶಾಲ್ ಹಾಕಿ ಅವರು ವಾಯ್ಸ್ ಕ್ಲಾಸಿಂದ ಹೊರಗೆ ಬಂದು ವಾಯ್ಸ್ ರೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಕೂಡ ಅಲ್ಲಿಂದ ಬಂದು ಇಲ್ಲಿ ಬರುವಾಗ ಇಲ್ಲಿ ಗೇಟ್ ಎಲ್ಲ ಕ್ಲೋಸ್ಡ್ ಇತ್ತು. ಪ್ರಿನ್ಸಿಪಲ್ ನಮಗೆ ಹೇಳಿದರು ನೀವು ಹೊರಗೋಗಿ ಅಂತ. ನಾವು ಹೊರಗೋದೇವೆ. ಬಟ್ ಅವರು ಸ್ಯಾಫ್ರನ್ ಶಾಲ್ ಹಾಕಿದವರು ಇನ್ನೂ ಕೂಡ ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೌದು, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರು ಹೇಳ್ತಿದ್ದಾರೆ ಅಂದರೆ ಕ್ಯಾಂಪಸ್ ಒಳಗೆ ನಾವು ಸ್ಕಾರ್ಫ್ ಇದು ವೇರ್ ಮಾಡಲಿಕ್ಕೆ ಇಲ್ಲ ಅಂತ. ಸೊ ನಾವು ಕೂಡ ಅದಕ್ಕೆ ಒಪ್ಪಲ್ಲ. ಬಿಕಾಸ್ ಅದು ತುಂಬ ಸೆನ್ಸಿಟಿವ್, ಹಾಗೆ ನಾವು ಒಪ್ಲಿಕ್ಕೆ ಆಗಲ್ಲ. ಬಿಕಾಸ್ ಬೇರೆ ಏನು ರೂಲ್ಸ್ ಬೇಕಾದರೆ ಹೇಳಿದರೆ ವಿ ಆರ್ ರೆಡಿ ಟು ಅಗ್ರಿ ಅಕ್ಸೆಪ್ಟ್, ವಿ ಆರ್ ರೆಡಿ ಟು ಫಾಲೋ ಆಲ್ ದ ರೂಲ್ಸ್. ಬಟ್ ನಾವು ಹಿಜಾಬನ್ನು ಧರಿಸಿಕೊಂಡು ಕ್ಲಾಸ್ ಒಳಗೆ ಕುತ್ಕೊಳ್ಬಾರ್ದು ಅಂತ ಹೇಳಿದರೆ ನಮಗೆ ಅದು ಅಗ್ರಿ ಮಾಡಿ. MGM college is a healthy campus. Our students are good. Something went wrong in this issue. It will be all right. Right now, the college has been closed, and when the college has to be opened, the management will take a decision, and whatever the decision will come from the court will honor. kannadadalli ನೋಡಿ, ಈಗ ನಾವು ಕಾಲೇಜನ್ನು ಕ್ಲೋಸ್ ಮಾಡಿದ್ದೇವೆ. ನಮ್ಮ ಕಾಲೇಜು ಒಂದು ಆರೋಗ್ಯಕರವಾದ ಒಂದು ಕ್ಯಾಂಪಸ್ಸು. ಇಲ್ಲಿ ಅಂಥದ್ದೇನು ಸಮಸ್ಯೆ ಆಗಲ್ಲ. ಏನೋ ಒಂದು ಇಶ್ಯೂ ಬಂತು, ಅವ್ರು ಎತ್ಕೊಂಡಿದ್ದೆ ಬಿಟ್ಟು ಅದೇನಿಲ್ಲ. ಅದು ಇಲ್ಲಿಗೆ ಎಂಡ್ ಆಗ್ತದೆ ನಾನು ತಿಳ್ಕೊಂಡಿದ್ದೇನೆ. ಈಗ ಕಾಲೇಜ್ ಕ್ಲೋಸ್ ಮಾಡಿದ್ದೇವೆ. ಮುಂದೆ ಯಾವ ಕಾಲೇಜ್ ಓಪನ್ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಒಂದು ಸೂಕ್ತವಾದ ಕ್ರಮ ತಗೊಳ್ತದೆ. ಇನ್ನು